ಮಂಗಳೂರಿನಲ್ಲಿ ಗೋಲಿಬಾರ್ ಆದಾಗ ನನಗೆ ಹೋಗಬಾರದು ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ವಿಮಾನ ನಿಲ್ದಾಣದಲ್ಲಿ ವಿಮಾನ ಇಳಿಸಲು ಅವಕಾಶ ಕೊಡದಂತೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಆದೇಶ ನೀಡಿದ್ರು ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿದಂತಹ ಅವರು, ಮಂಗಳೂರು ಪೊಲೀಸರು ಏಕಾಏಕಿ ಗೋಲಿಬಾರ್ ಮಾಡಿ ಇಬ್ಬರು ಅಮಾಯಕರನ್ನ ಹತ್ಯೆ ಮಾಡಿದ್ದಾರೆ. ರಮೇಶ್ ಕುಮಾರ್ ನೇತೃತ್ವದ ಕಾಂಗ್ರೆಸ್ ಶಾಸಕರ ನಿಯೋಗವನ್ನ ಕೂಡ ವಿಮಾನ ನಿಲ್ದಾಣದಿಂದ ಆಚೆ ಹೋಗಲು ಬಿಟ್ಟಿಲ್ಲ. ಇದು ನಮ್ಮ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಆರೋಪಿಸಿದ್ರು. ನಾನು ಪ್ರತಿಪಕ್ಷ ನಾಯಕ, ಗೋಲಿಬಾರ್ ಆದ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಭೇಟಿ ನೀಡಲೇಬೇಕಿತ್ತು. ಯಾಕಂದ್ರೆ ಪ್ರತಿಪಕ್ಷ ನಾಯಕನಾಗಿ ಅದು ನನ್ನ ಹಕ್ಕು. ಆದರೆ ಅಲ್ಲಿಗೆ ಹೋಗೋದಿಕ್ಕೆ ನನ್ನ ಬಿಟ್ಟಿಲ್ಲ. ನೀವು ಬರಬಾರದು ಅಂತ ನೋಟಿಸ್ ಕೊಡ್ತಾರೆ. ಇದು ಪ್ರತಿಪಕ್ಷ ನಾಯಕನ ಹಕ್ಕನ್ನ ಕಿತ್ತುಕೊಂಡ ಹಾಗೆ ಅಂತ ದೂರಿದ್ರು. 20ನೇ ತಾರೀಕು ಬಿಡಲಿಲ್ಲ ಹೋಗೋಕ್ಕೆ. ನನ್ನ ಫ್ಲೈಟ್ನೇ ಅಲ್ಲಿ ಇಳಿಬಾರ್ದಾಗ ತೀರ್ಮಾನ ತಗೋಬಿಟ್ರು ಆ ಪೊಲೀಸ್ ಕಮಿಷನರು. ನೆಕ್ಸ್ಟ್ ಡೇ ನನಗೊಂದು ನೋಟಿಸ್ ಕೊಟ್ಬಿಟ್ರು, ನೀವು 23ನೇ ತಾರೀಕಿನವರೆಗೆ ಬರಬಾರ್ದು ಅಂತ. ಆಮೇಲೆ ಈ ರಮೇಶ್ ಕುಮಾರನ್ ಟೀಮ್ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಹೋಗಿದ್ರು ಅಲ್ಲಿಗೆ. ಅವರು ಸಾಂತ್ವನ ಹೇಳಲಿಕ್ಕೆ, ಧೈರ್ಯ ಹೇಳಲಿಕ್ಕೆ, ಸಮಾಧಾನ ಮಾಡಲಿಕ್ಕೆ, ಶಾಂತಿ ಕಾಪಾಡಿ ಅಂತ ಮನವಿ ಮಾಡಲಿಕ್ಕೆ ರಮೇಶ್ ಕುಮಾರ್, ಎಂ ಬಿ ಪಾಟೀಲ್, SR ಪಾಟೀಲ್, ಆಮೇಲೆ ಬಸವರಾಜ ರಾಯರೆಡ್ಡಿ, ಆಮೇಲೆ ಉಗ್ರಪ್ಪ, ನಜೀರ್ ಅಹಮದ್, ಇವರಿಷ್ಟು ಜನ ಹೋಗಿದ್ರು. ಇಷ್ಟು ಜನ ಹೋದಾಗ ಅವ್ರನ್ನ ಬಿಡ್ನೇ ಇಲ್ಲ, ಏರ್ಪೋರ್ಟಿಂದ ಆಚೆಗೆ ಬಿಡಲಿಲ್ಲ. ಅಲ್ಲೇ ರಾಂಗ್ಫುಲ್ ಕನ್ಫೈನ್ಮೆಂಟ್ ಆಗ್ಬಿಟ್ರು ಎಲ್ರಿಗೂ. ಅಲ್ಲೇ ಜೈಲು, ಹೋಗಲೇ ಇಲ್ಲ. ನನಗೆ ಪೊಲೀಸ್ನವ್ರು ನೋಟಿಸ್ ಕೊಡ್ತಾರೆ, ಮುಖ್ಯಮಂತ್ರಿಗಳು ಹೋಗ್ತಾರೆ, ಅವ್ರ ಜೊತೆಯಲ್ಲಿ ಬೇರೆ ಬೇರೆಯವರೆಲ್ಲ ಹೋಗ್ತಾರೆ, MP ಗಳು ಹೋಗ್ತಾರೆ, ಅಲ್ಲಿರೋ MP ಅಲ್ಲದಿದ್ದವರು ಹೋಗ್ತಾರೆ, MLAಗಳೆಲ್ಲ ಹೋಗ್ತಾರೆ. ನಾನು ಲೀಡರ್ ಆಫ್ ದಿ ಅಪೋಸಿಷನ್. ನನಗೆ ಒಂದು ಏರ್ಪೋರ್ಟ್ನಲ್ಲಿ ನಮ್ಮ ಫ್ಲೈಟ್ ಇಳಿಬಾರ್ದು ಅಂತ ನನಗೆ ಇವ್ರಿಗೆ ಫ್ಲೈಟ್ನವ್ರಿಗೆ ಹೇಳ್ಬಿಡ್ತಾರೆ, ಹೇಳೋಕ್ಕೆ ಅವಕಾಶ ಇಲ್ಲ, ಟ್ರಾಫಿಕ್ ಕಂಟ್ರೋಲರ್ ಅಲ್ಲಿ. ಆಮೇಲೆ ನೋಟಿಸ್ ಬೇರೆ, ನೀವು ಇಷ್ಟು ದಿನದವರೆಗೂ ಬರಬಾರ್ದು ಅಂತ. ಇಲ್ಲ ನೋಟಿಸ್ ಇಲ್ಲ ಇತ್ತು ಇಲ್ಲಿ ನೋಟಿಸು. ಅದು ಆಮೇಲೆ ಹೇಳ್ತೀನಿ, ಡೀಟೇಲ್ಸ್ ಹೇಳುವಾಗ ಹೇಳ್ತೀನಿ. ನೋಟಿಸ್ ಕೊಡ್ತಾರೆ. ಅದು ಆ್ಯಕ್ಚುಲಿ ನನಗೆ, ನಾನು ಹೋಗ್ಬೇಕಾಗಿರೋದು ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ನನ್ನ ಹಕ್ಕು, ನನ್ನ ಧರ್ಮ, ನನ್ನ ಜವಾಬ್ದಾರಿ. ಹೋಗ್ಬೇಕಾಗಿತ್ತು, ಹೋಗಿ ಬಿಡಲಿಲ್ಲ. ಇಟ್ ಅಮೌಂಟ್ಸ್ ಟು ಕರ್ಟೇಲ್ ಅಪ್ ಮೈ ರೈಟ್, breach of privilege.